ಸಾಮಾಜಿಕ ಕಾರ್ಯಕರ್ತರಾಗಿರುವಂತ ಜೆರಾರ್ಡ್ ಟವರ್ಸ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಟವರ್ಸ್ ಅವರೇ ನಮಸ್ಕಾರ. ನಮಸ್ತೆ ತಾರನಾಥ್. ಈಗ ಇದು ಏನು ಹೇಳ್ಬೋದು, ನೇರವಾಗಿ ನೆತ್ತಿಯ ಮೇಲೆ ಬಾಣಲೆಯನ್ನು ಇಟ್ಟಾಗೆ ಆಗಿದೆ. ಬಿಸಿ ಬಿಸಿ ಬಾಣಲೆಯನ್ನು ತೆಗೆದು ಈಗ 2 ವಾರಗಳ ಮೊದಲು ಅಡುಗೆ ಅನಿಲಕ್ಕೆ 25 ರೂಪಾಯಿ ಜಾಸ್ತಿ ಮಾಡಿದ್ರು. ಇವಾಗ ಇವತ್ತು ಮತ್ತೆ 25 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. 50 ರೂಪಾಯಿಗೆ ಬೆಲೆ ಇಲ್ವಾ ಟವರ್ಸ್ ಅವರೇ? ನೋಡಿ ತಾರನಾಥ್, ಅಡುಗೆ ಅನಿಲ ಎಂಬುದು ಉಚಿತವಾಗಿ ಸಿಗುವ ಒಂದು ಉತ್ಪಾದನೆ. ಇಂಗ್ಲಿಷ್ ನಲ್ಲಿ ಅದಕ್ಕೆ ಬೈ ಪ್ರಾಡಕ್ಟ್ ಹೇಳ್ತಾರೆ. ಬೈ ಪ್ರಾಡಕ್ಟ್, ಓಕೆ. ಹೌದು. ಪೆಟ್ರೋಲ್ ಶುದ್ಧೀಕರಣ ಆಗುವಾಗ ನಯಾ ಪೈಸೆ ಖರ್ಚಿಲ್ಲದೆ ಸರ್ಕಾರಕ್ಕೆ ಉಚಿತವಾಗಿ ಸಿಗುವ ಒಂದು ಉತ್ಪಾದನೆ. ಇದಕ್ಕೆ ಸಿಲಿಂಡರ್ ಅಲ್ಲಿ ತುಂಬಿಸುವ ಮಾತ್ರ ಖರ್ಚು ಬೀಳ್ತದೆ ಸರ್ಕಾರಕ್ಕೆ. ಬೇರೆ ಯಾವುದು ನಯಾ ಪೈಸೆ ಖರ್ಚಿಲ್ಲ. ಇದು MRPL ಅಂತ ಸ್ಥಳಗಳಲ್ಲಿ ಗಾಳಿಗೆ ಬಿಡ್ತಾರೆ ಮೇಲೆ. ಎಕ್ಸೆಸ್ ಇದು ಸಿಲಿಂಡರ್ ಇಲ್ಲದೆ ಇವರಿಗೆ ಸ್ಟಾಕ್ ಇಡ್ಲಿಕ್ಕೆ ಅದನ್ನು ಗಾಳಿಯಲ್ಲಿ ಬಿಡ್ತಾರೆ ತಾರನಾಥ್. ಇದು ನನಗೆ 100% ಇದರ ಬಗ್ಗೆ ನನಗೆ ವೈಜ್ಞಾನಿಕವಾಗಿ ಮಾಹಿತಿ ಉಂಟು. ಈ ಗ್ಯಾಸಿಗೆ 900 ರೂಪಾಯಿ ನಮ್ಮ ಸರ್ಕಾರ ಚಾರ್ಜ್ ಮಾಡುವುದು ಹೇಳಿದರೆ ಈ ಸರ್ಕಾರಕ್ಕೆ ಯಾವ ಹೊಡೆಯುವುದಂತ ಹೇಳಿ ನನಗೆ ಗೊತ್ತಾಗುದಿಲ್ಲ. ಹೌದು, ಖಂಡಿತ ಖಂಡಿತ. ನೋಡಿ, ಯಾವ್ದಕ್ಕಾದ್ರೂ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಬಿದ್ದರೆ ಅದಕ್ಕೆ ನಾವು ದುಡ್ಡು ಕೊಡ್ಬೇಕು, ಸರ್ಕಾರ ಏರಿಸಬೇಕು, ಸರಿ. ಖಂಡಿತ. ಈಗ ಪೆಟ್ರೋಲಿಗೆ ಏರಿಸಿದ ತಪ್ಪು ಯಾಕೆ ಹೇಳಿದ್ದಾರೆ? ಈಗ ಇಂಟರ್ನ್ಯಾಷನಲ್ ಮಾರ್ಕೆಟ್ ಒಂದು ಬ್ಯಾರೆಲ್ ಪೆಟ್ರೋಲಿಗೆ $40-50 ಒಳಗಡೆ ಆಗಿದೆ. ಮನಮೋಹನ್ ಸಿಂಗ್ ಇರುವಾಗ $130 ಕಚ್ಚಾ ತೈಲ ಬೆಲೆ. ಇವತ್ತು ಪೆಟ್ರೋಲ್ ನಮ್ಗೆ 40-45 ರೂಪಾಯಿಗೆ ಸಿಗ್ಬೇಕು, ಅದಕ್ಕೂ 100 ರೂಪಾಯಿ ಮಾಡಿದ್ದಾರೆ, 100-105 ರೂಪಾಯಿ. ಹೌದು. ಆದರೆ ಇದಕ್ಕಿಂತ ಆಶ್ಚರ್ಯದ ವಿಷಯ ಏನು ಹೇಳಿದರೆ, ಉಚಿತವಾಗಿ ಸಿಗುವ ಈ LPG ಗ್ಯಾಸಿಗೆ 900 ರೂಪಾಯಿ ಮಾಡಿದ್ದು. ನಾನು ಹೇಳಿದ್ದಾರೆ ಸರ್ಕಾರದ ಎಲ್ಲ ಮಂತ್ರಿಗಳು ಏನು ನೇಣು ಹಾಕುದು ಒಳ್ಳೆ ಮರಕ್ಕೆ. ಯಾಕೆ ಹೇಳಿದರೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಬೀಳದ ವಸ್ತುಗೆ ಇವರು 900 ರೂಪಾಯಿ ಯಾವ ರೀತಿಯಲ್ಲಿ ತಗೊಳ್ಳೋದು ಕಾರಣಾತ್? ಈಗ ಇಂಗ್ಲಿಷ್ ನಲ್ಲಿ ಒಂದು ಜಸ್ಟಿಫಿಕೇಶನ್ ಹೇಳ್ತಾರೆ. ಹೌದು, ಸಮರ್ಥನೆ ಮಾಡಿಕೊಳ್ಳುವುದು. ಸಮರ್ಥನೆ. ಅದು ಇದನ್ನು ಯಾವ ರೀತಿ ಸಮರ್ಥನೆ ಮಾಡ್ತಾರಂತೆ ಪೆಟ್ರೋಲ್ ಸಚಿವರು ಮತ್ತೆ ಪ್ರಧಾನಮಂತ್ರಿ? 70 ವರ್ಷ ಮಾಡದನ್ನು ನಾವು ಮಾಡ್ತೇವೆ ಅಂತ ಹೇಳಿದಾರಲ್ಲ ಇವರು. ಈಗ 70 ವರ್ಷದಲ್ಲಿ ಮಾಡದನ್ನು ಮಾಡ್ತಾರೆ. ನೋಡಿ, ಜನರು ದಿನ 2-4 ಮಂದಿ ಆತ್ಮಹತ್ಯೆ ಮಾಡ್ತಾರೆ ನಮ್ಮ ಕರ್ನಾಟಕದಲ್ಲಿ. ಖಂಡಿತ. ಈ ಆತ್ಮಹತ್ಯೆಗಳಿಗೆ ಎಲ್ಲ ಮೂಲ ಕಾರಣ ಸರ್ಕಾರ ತೆಗೆದುಕೊಳ್ಳುವ ಇಂಥ ಹುಚ್ಚು ನಿಯಮಗಳು, ಡಿಸಿಷನ್ಸ್. ಉಚಿತವಾಗಿ ಕೊಡುವ ಗ್ಯಾಸಿಗೆ 900 ರೂಪಾಯಿ ಹೇಳಿದರೆ ಇದಕ್ಕೆ ಅರ್ಥ ಉಂಟಾ? ಹೌದು ಹೌದು ಹೌದು. ಮಾಧ್ಯಮದ ಮುಖಾಂತರ ಇವರು ಪ್ರೊಡಕ್ಷನ್ ಕಾಸ್ಟ್ ಇಷ್ಟಾಗ್ತದೆ ಅಂತ ಹೇಳಿ ಒಂದು ಹೇಳಿಕೆ ಕೊಡ್ಲಿ. ನಾನು ನಾಳೆ ನನ್ನ ಸಿಲಿಂಡರ್ ಬಿಡ್ತೇನೆ, ಅದರ ಮೇಲೆ ನನ್ನ ಇದ್ದ ಆಸ್ತಿ ಪಾಸ್ತಿ ಎಲ್ಲ ಬಿಡ್ತೇನೆ ಸರ್ಕಾರಕ್ಕೆ, ನನ್ಗೆ ಯಾವುದು ಬೇಡ. ನಾಳೆ ಅದು ನನ್ನ ಚಾಲೆಂಜ್. ಸರ್ಕಾರ ಒಂದು ಸಿಲಿಂಡರ್ಗೆ 10 ರೂಪಾಯಿ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಬೀಳ್ತದೆ ಅಂತ ಹೇಳಿ ಬಿಡಿ, 10 ರೂಪಾಯಿ ಬಿಡುವ, 90 ರೂಪಾಯಿ ಬೀಳ್ತದೆ ಅಂತ ಹೇಳಿ 900 ರೂಪಾಯಿ ಯಾವ ರೀತಿ ಮಾಡಿದರು? ಮುಂಚಿನ ಸರ್ಕಾರಗಳು ಈಗ 7 ವರ್ಷದ ಮೊದಲು 5 ರೂಪಾಯಿ ಏರಿಸಿದರೆ ರಸ್ತೆಯಲ್ಲಿ ಕುತ್ಕೊಳ್ತಿದ್ದರು, ರಸ್ತೆಯಲ್ಲಿ ಕುಳಿತು ಅಡುಗೆ ಮಾಡ್ತಾ ಇದ್ರು. ಅಡುಗೆ ಮಾಡ್ತಿದ್ದರು. ಅದರ ನಂತರ ಸಿಲಿಂಡರ್ ಮೇಲೆ ಕುತ್ಕೊಳ್ತಿದ್ದರು, ಬೆನ್ನ ಮೇಲೆ ಸಿಲಿಂಡರ್ ಹೊತ್ಕೊಂಡು ಮೆರವಣಿಗೆ ಮಾಡ್ತಿದ್ದರು. ಈಗ ನಮ್ಮ ಬಡ ಜನರ ಇವರು ಮರಣದ ಶವಪೆಟ್ಟಿಗೆ ನೀಡಿಕೊಂಡು ಮೆರವಣಿಗೆ ಮಾಡ್ಲಿ ಇವರು. ಬಹಳ ಬೇಸರ ಇದು ತಾರನಾಥ್ರವರೇ. ಇದು ಲೂಟಿಂಗ್ ಅಂತ ಹೇಳಿ ಅಲ್ಲ, ಇದು ಏನ್ ಹೇಳ್ತಾರೆ ಟ್ರಿಬಲ್ ಲೂಟಿಂಗ್ ಅಂತ ಹೇಳಿ ಹೇಳ್ಬೋದು. ದಿಸ್ ಇಸ್ ನಾಟ್ ಆರ್ಡಿನರಿ ಲೂಟಿಂಗ್. ಲೂಟಿಗೆ ಒಳಗಾದವನನ್ನೇ ಪದೇ ಪದೇ ಲೂಟಿ ಮಾಡೋದು. ಹೌದು. ಒಂದೇ ಮನೆಯಲ್ಲಿ ಇದಕ್ಕೆ ನಾವು ಲೂಟಿಂಗ್ ಎಂಬ ಶಬ್ದ ಉಪಯೋಗ ಮಾಡಿದರೆ ಇವರು ನಮ್ಗೆ ಶಿಕ್ಷೆ ಕೊಡ್ಲಿಕ್ಕಿದ್ದಾರೆ. ಇದು ಲೂಟಿಂಗ್ ಇದ್ದ ಇದು ಏನ್ ಹೇಳ್ತಾರೆ, ದಿಸ್ ಇಸ್ ಬಿಯಾಂಡ್ ಲೂಟಿಂಗ್. ಒಂದೇ ಮನೆಯನ್ನು ಪದೇ ಪದೇ ಕಳ್ಳತನ ಮಾಡೋದು. ಇದು ಏನಿಲ್ಲ. ಇದು ನಮ್ಮ ಮಧ್ಯಪ್ರದೇಶದಲ್ಲಿ ಎಲ್ಲ ಡಕಾಯಿಟರ್ ಇದ್ದರು. ಈ ಡಕಾಯಿಟರ್ಗಿಂತ ಕಡೆ ಆಗಿದೆ ನಮ್ಮ ಸರ್ಕಾರದ ನಡವಳಿಕೆ. ಹೌದು ಹೌದು. ಕ್ಲೀನ್, ಮಾತಾಡ್ಲಿಕ್ಕಿಲ್ಲ, ಮಾತಾಡುವುದಿಲ್ಲ, ಜನ ಮಾತನಾಡುವುದಿಲ್ಲ, ಪ್ರತಿಪಕ್ಷಗಳು ಮಾತನಾಡುವುದಿಲ್ಲ, ಆಡಳಿತ ಪಕ್ಷದವರು ಸಮರ್ಥನೆ ಕೊಡುವುದಿಲ್ಲ. ಕಾರಣಾಂತರವರೇ ಮತ್ತೊಂದೆಂತ ಹೇಳಿದರೆ, ಇದರಿಂದ ಸರ್ಕಾರಕ್ಕೆ ಏನು ಫಾಯ್ದೆ ಇಲ್ಲ. ಇದು ಎಲ್ಲ ಇದು ಪೆಟ್ರೋಲ್ ಇದು ಪ್ರೈಸ್ ಅನ್ನು ಕಂಟ್ರೋಲ್ ಮಾಡುದು ಖಾಸಗಿಯವರು. ನಾನು ಧೈರ್ಯದಿಂದ ನಿಮ್ಮ ಚಾನೆಲ್ ಮುಖಾಂತರ ಹೇಳ್ತೇನೆ, ಇದು ರಿಲಯನ್ಸ್ ನವರಿಗೆ ಉದ್ಧಾರ ಮಾಡ್ಲಿಕ್ಕೆ ಇವರು ಮಾಡುದು ಸರ್ಕಾರ.
ಒಬ್ಬರಾದ್ರೂ ಉದ್ಧಾರವಾಗ್ಲಿ ಅಂತ. ಹಾ, ಹ್ಮ್ ಅದು ಬರುವ ಚುನಾವಣೆಗೆ ಎಲ್ಲಿಯಾದ್ರೂ ನಮ್ಗೆ ಸಿಗ್ಲಿ ಅಂತೇಳಿ, ಖರ್ಚು ನೋಡ್ಕೊಳ್ಳಿ ಅಂತೇಳಿ. ಹ್ಮ್ 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 ಇಂಗ್ಲಿಷ್ ನಲ್ಲಿ ಗಾಡ್ ಫಾದರ್ ಹೇಳ್ತಾರೆ, ಗಾಡ್ ಫಾದರ್. ಹ್ಮ್ 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 ಹಾ, ಡಿಮಾನಿಟೈಸೇಷನ್ ಮಾಡಿ ಇವತ್ತು ಎಷ್ಟೋ ಕೋಟಿ, ಲಕ್ಷ ಕೋಟಿ ಸರ್ಕಾರಕ್ಕೆ ಖರ್ಚು, ಹೊಸ ನೋಟು ಪ್ರಿಂಟ್ ಮಾಡ್ಲಿಕ್ಕೆ. ಯಾರಿಗೋಸ್ಕರ ಮಾಡಿದ್ದು ಡಿಮಾನಿಟೈಸೇಷನ್? ಹ್ಮ್ ಖಾಲಿ ಸ್ವಂತ ಪಕ್ಷದ ಲಾಭಗೋಸ್ಕರ ಅವರ. ಹ್ಮ್ ಹ್ಮ್ ಅವರು ಬದಲಾವಣೆ ಮಾಡಿಕೊಂಡ್ರು, ನೋಟುಗಳನ್ನು ಬೇಕಾದಷ್ಟು ಒಳಗೆ ಇಟ್ರು, ಬಾಕಿ ಅವರಿಗೆಲ್ಲ ಸಿಕ್ಕಿಸಾಕಿದ್ದರು. ರಾತ್ರಿ ಡಿಮಾನಿಟೈಸೇಷನ್ ಅನೌನ್ಸ್ ಮಾಡಿದರು. ಈಗ ನೋಟು ಪ್ರಿಂಟಿಂಗ್ ಹಣವನ್ನು ಇದರಿಂದ ವಸೂಲಿ ಮಾಡುವುದು, ಹ್ಮ್ 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 ಬಡ ಜನರನ್ನು ಕೊಂದು. ಅಂತೂ ಟವರ್ಸ್ ಅವರೇ, ಸಾಮಾನ್ಯ ಜನ, ಬಡ ಜನ, ಬಡ ಮಧ್ಯಮ ವರ್ಗದ ಜನಕ್ಕೆ ಆ ಬದುಕಂತದ್ದು ವಿಪರೀತ ದುಸ್ತರ ಆಗಿದೆ. ಬದುಕುದೇ ಬೇಡ ಅಂತೇಳಿ ಆಗಿದೆ ಕಾರಣ. ಒಂದು ಕಡೆ ಉದ್ಯೋಗ ಇಲ್ಲ, ಇಲ್ಲ, ಇನ್ನೊಂದು ಕಡೆ ಏನು ಜೀವನಾವಶ್ಯಕ ಸೊತ್ತುಗಳ ಬಳಕೆಯ ದಿನಬಳಕೆಯ ಸೊತ್ತುಗಳ ದರ ದಿನೇ ದಿನ ಏರಿಕೆ ಆಗ್ತಾ ಉಂಟು. ಪೆಟ್ರೋಲ್ ಬೆಲೆ ಏರಿಕೆ ಆಗುವಾಗ ಕಾರಣ ಪೆಟ್ರೋಲ್ ಎಲ್ಲಾ ಬೆಲೆ ಏರಿಕೆ ಆಗಿ ಹೋಗ್ತದೆ. ಯಾವ್ದು ಬಸ್ ನಾವು ನೋಡಿದವಲ್ಲ, ಬಸ್ ದರವನ್ನೇ 15-20 ಜಾಸ್ತಿ ಮಾಡಿದ್ರು. ಅದರ ಸಂಬಳ ಯಾರಿಗೂ ಜಾಸ್ತಿ ಆಗಿದೆ. ಹೌದು, 6,000ದವ 6,000ನೇ ದುಡಿತಾನೆ, 10,000ದವ 10,000ನೇ ದುಡಿತಾನೆ. ಇಲ್ಲ, ಅದು ಕಡಿಮೆ ಆಗಿದೆ. ಈಗ ಎಲ್ಲಾ ವ್ಯಾಪಾರ ವ್ಯವಹಾರಗಳು ನಷ್ಟದಲ್ಲಿದ್ದಾವೆ. ಹೌದು, ಯಾರು ಕೂಡ ಎದೆ ತಟ್ಟಿ ನಮ್ಮ ವ್ಯಾಪಾರ ವ್ಯವಹಾರ ಭಾರಿ ಲಾಭದಾಯಕವಾಗಿದೆ, ಚೆನ್ನಾಗಿದೆ, ಒಳ್ಳೆಯ ಸ್ಥಿತಿಯಲ್ಲಿದೆ ಅಂತ ಯಾವ ಉದ್ಯಮಿ ಕೂಡ ಹೇಳುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಇಲ್ಲ 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 ಇಲ್ಲ, ಎಲ್ಲ ಸುಳ್ಳೆ. ವಾಹನ ಸೇಲ್ ಜಾಸ್ತಿ ಆಗಿದೆ, ಕಾರ್ ಸೇಲ್ ಜಾಸ್ತಿ ಆಗಿದೆ, ಎಲ್ಲ ಸುಳ್ಳು. ಈಗ ಇನ್ನೊಂದು ಕಾರಣ ನಾನು ಹೇಳ್ತೇನೆ, ನಮ್ಮ ಸರ್ಕಾರಕ್ಕೆ ನಮ್ಮ ಮೇಲೆ ಕಾಳಜಿ ಉಂಟು, ಜನರ ಮೇಲೆ. ಯಾಕೆ ಗೊತ್ತುಂಟಾ? ಈಗ ಬೆಳಗಾವಿ ಚುನಾವಣೆಗೆ ಹೇಳಿದ್ದಾರೆ ಮರಣದ ಖರ್ಚು ನಾವು ನೋಡ್ತೇವೆ ಅಂತ ಹೇಳಿ. ಆದ ಕಾರಣ ನಾವು ನಾಳೆ ಬೇಸರ ಇದು ಆತ್ಮಹತ್ಯೆ ಮಾಡಿ ಸತ್ರು ಕೂಡ ನಮ್ಮ ಖರ್ಚು ಅವರೇ ನೋಡ್ತಾರಂತೆ. ಖುಷಿಯಿಂದ ಸಾಯ್ಬಹುದು. ಸರಿ, ಎಸ್ 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 ಆಯ್ತು. ಭಾರಿ 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 ಕಷ್ಟವಾದಂತ ಒಂದು ಪರಿಸ್ಥಿತಿ. ಎಸ್, ಮಾತಾಡಿ ಪ್ರಯೋಜನ ಇಲ್ಲ. ಎಸ್, ಥ್ಯಾಂಕ್ ಯು. ಥ್ಯಾಂಕ್ ಯು.